ಶಿವಕುಮಾರ್ ಪುತ್ತಿಲ ಅವರ ಬಗ್ಗೆ ಈಗಾಗಲೇ ಸಾಕಷ್ಟು ನೀವು ವಿಚಾರವನ್ನು ತಿಳ್ಕೊಂಡಿದ್ದೀರಿ, ಸಾಕಷ್ಟು ಸಮಯ ಕೂಡ ತಗೊಂಡಿದ್ದಾರೆ. ಇವತ್ತು ಮೊನ್ನೆ ಸಭೆ ಮಾಡಿ ಗಡುವು ಕೊಟ್ಟಿದ್ದಾರೆ. ಒಂದು ರಾಷ್ಟ್ರೀಯ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಖಂಡಿತವಾಗಿ ಎಲ್ಲ ಈ ಜಿಲ್ಲೆಯ ಸ್ಥಿತಿಗತಿಗಳ ಬಗ್ಗೆ ಅವಲೋಕನ ಮಾಡ್ತಾ ಇದೆ. ನಮ್ಮ ರಾಜ್ಯದಿಂದ ಏನು ತೀರ್ಮಾನ ತಗೊಳ್ತಾರೆ ಅದನ್ನು ನಾವು ಖಂಡಿತವಾಗಿ ನಿಮಗೆ ತಿಳಿಸುವಂಥ ಕೆಲಸ ಮಾಡ್ತೇವೆ. ಅದರ ಬಗ್ಗೆ ಏನು ಚರ್ಚೆನೇ ಆಗಲಿಲ್ಲಲ್ಲ, ಪರ ವಿರೋಧದ ಚರ್ಚೆನೇ ಆಗಲಿಲ್ಲ. ಅವರು ಮಾಜಿ ಶಾಸಕರು ನಾವು ಈ ರೀತಿ ಎಲ್ಲ ಷರತ್ತು ಹಾಕ್ತೇವೆ ಅಂತ ಒಂದು ರೆಸ್ಪೆಕ್ಟ್ ಮಾಡಿ ಇದು ವಿಡಿಯೋ ಮಾಡಿಬಿಟ್ಟು ಇದು ನಿಮ್ಮ ಗಮನಕ್ಕೆ ಬಂದಿಲ್ಲ ಸ್ಟೇಟ್ಮೆಂಟ್. ನಾವು ಅವರಿಗೆ ನಮ್ಮ ಶಾಸಕರ ಹತ್ರ ನಾವು ಕೇಳಿದ್ದೇವೆ, ಈ ರೀತಿಯ ಹೇಳಿಕೆಯನ್ನು ಕೊಟ್ಟ ಬಗ್ಗೆ ನಾವು ಕೇಳಿದ್ದೇವೆ. ಅದಕ್ಕೆ ಅವರು ಸಮರ್ಥ ಉತ್ತರವನ್ನು ಕೊಟ್ಟಿದ್ದಾರೆ. ನಾನು ಜಿಲ್ಲೆಯ ಅಧ್ಯಕ್ಷನಾಗಿ ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಯಾವುದೇ ರೀತಿಯ ಚರ್ಚೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರುವುದು ಬೇಕು ಬೇಡ ಇದರ ಬಗ್ಗೆ ಚರ್ಚೆ ಆಗಲಿಲ್ಲ. ನಾನು ಜಿಲ್ಲಾಧ್ಯಕ್ಷನಾಗಿ ಹೇಳ್ತೇನೆ, ಇದು ರಾಜ್ಯ ಮಟ್ಟದಲ್ಲಿ ಇರುವಂಥ ತೀರ್ಮಾನ. ಅಲ್ಲಿ ತೀರ್ಮಾನ ಆದ ತಕ್ಷಣ ನಿಮ್ಗೆ ಹೇಳ್ತೇನೆ. ಅವರು ಬಹಿರಂಗ ಕಾರ್ಯಕರ್ತರ ಜಿಲ್ಲಾ ಪಂಚಾಯತ್ ಕಾರ್ಯಕರ್ತರ ಸಭೆಯಲ್ಲಿ ಅವರು 3 ದಿವಸದ 1 ದಿವಸ ಉಳಿದರೆ ನೀವೇನಾದರೂ ಅವರನ್ನು ಭಾರತೀಯ ಜನತಾ ಪಾರ್ಟಿ ಒಂದು ರಾಷ್ಟ್ರೀಯ ಪಾರ್ಟಿ. ಹೊರಗಡೆ ಗಡುವು ಕೊಟ್ಟದಕ್ಕೆ ಉತ್ತರ ಕೊಡುವಂಥದ್ದು, ಹೊರಗಡೆ ಆಗಿರುವಂಥ ಯಾವುದೇ ಚರ್ಚೆಗೆ ಉತ್ತರ ಕೊಡುವಂಥ ಸ್ಥಿತಿ ಭಾರತೀಯ ಜನತಾ ಪಾರ್ಟಿಗಿಲ್ಲ. ಆದರೆ ಎಲ್ಲವನ್ನ ಗಮನಿಸ್ತಾರೆ, ಎಲ್ಲವನ್ನ ಯಾವ ರೀತಿ ಸರಿ ಮಾಡಬೇಕು, ಬೇಕಾ ಬೇಡವಾ ಎಲ್ಲವನ್ನ ರಾಜ್ಯದಲ್ಲಿ ತೀರ್ಮಾನ ಮಾಡ್ತಾರೆ. ಅಲ್ಲ, ಈಗ ಕಮಿಟಿಗೆ ಅಥವಾ ಸೆಂಟ್ರಿಗೆ ತಿಳಿಸ್ತೀರಾ? ನನ್ನದು ಏನಿದ್ರು ಒಪಿನಿಯನ್, ನಮ್ಮ ಭಾರತೀಯ ಜನತಾ ಪಾರ್ಟಿ ಲೋಕಸಭೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಗೆಲ್ಲಬೇಕು ಮತ್ತು ಮುಂದಿನ ಎಲ್ಲ ಚುನಾವಣೆಗಳನ್ನು ಗೆಲ್ಲುವುದಕ್ಕೆ ಏನೆಲ್ಲ ಮಾಡಬೇಕು, ಈ ಇಶ್ಯೂ ಸಮೇತ ಎಲ್ಲವನ್ನ ಬಿಜೆಪಿಗೆ ಏನು ಒಳ್ಳೇದಾಗ್ತದೆ ಅದನ್ನೆಲ್ಲ ಮಾಡುವಂಥ ಜವಾಬ್ದಾರಿ ನನ್ನದು. ಏನು ಬಿಜೆಪಿಗೆ ಪ್ರತಿಯೊಬ್ಬ ಈ ದೇಶದಲ್ಲಿರುವಂಥ ಪ್ರತಿಯೊಬ್ಬನ ಅವಶ್ಯಕತೆ ಕೂಡ ಬಿಜೆಪಿಗೆ ಇದೆ. ಎಲ್ಲರನ್ನ ವಿಮರ್ಶೆ ಮಾಡಿ ಪಾರ್ಟಿಗೆ ತಗೊಳ್ಳುವಂಥದ್ದು ಬಿಡುವಂಥದ್ದು ಅದರದೇ ಆದ ಒಂದು ವ್ಯವಸ್ಥೆ ಇದೆ. ಆ ಮುಖಾಂತರ ಚರ್ಚೆ ಮಾಡಿ ತೀರ್ಮಾನ ತಗೊಳ್ತಾರೆ.